SSLC ಪರೀಕ್ಷೆಯಲ್ಲಿ ಉಡುಪಿಯ ಟಿಎಪೈ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ ವಿದ್ಯಾರ್ಥಿನಿ ಮೇಧಾ.N ಭಟ್ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾರೆ. 624 ಅಂಕ ಪಡೆದಿರುವ ಮೇಧಾ ಇಂಗ್ಲಿಷ್ ಒಂದನ್ನು ಹೊರತುಪಡಿಸಿ ಎಲ್ಲಾ ವಿಷಯಗಳಲ್ಲೂ 100ಕ್ಕೆ 100 ಸಾಧನೆ ಮಾಡಿದ್ದಾಳೆ. ಮೇಧಾ ಮಣಿಪಾಲದ ನರಸಿಂಹ ಭಟ್ ಶಶಿಕಲಾ ದಂಪತಿಯ ಪುತ್ರಿ. ತಂದೆ ನರಸಿಂಹ ಭಟ್ SSLC ಮತ್ತು PUCಯಲ್ಲಿ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ರು. ಇದೀಗ ಮಗಳು ಕೂಡ ತಂದೆಯಂತೆ ಹಾದಿಯಲ್ಲಿ ಸಾಗುತ್ತಿದ್ದಾಳೆ. ಮಗಳ ಸಾಧನೆಗೆ ಖುಷಿಕೊಂಡ ಹೆತ್ತವರು ಭವಿಷ್ಯದಲ್ಲಿ ಆಕೆ ಬಯಸುವ ಕೋರ್ಸ್ ಮಾಡಲು ಸಂಪೂರ್ಣ ಅರ್ಹಳು ಅಂತ ಹೇಳಿದ್ದಾರೆ. ತನ್ನ ಸಾಧನೆಯ ಬಗ್ಗೆ ಖುಷಿಕೊಂಡಿರುವ ಮೇಧಾ ಅತ್ಯಧಿಕ ಅಂಕ ನಿರೀಕ್ಷೆ ಮಾಡಿದ್ದೆ, ಆದರೆ 624 ಅಂಕ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ರಾತ್ರಿ 10ರ ತನಕ ಮಾತ್ರ ಓದ್ತಾ ಇದ್ದೆ, ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದೆ, ನಿದ್ದೆಗಿಟ್ಟು ಓದಿಲ್ಲ. ಈ ಸಾಧನೆ ಖುಷಿ ತಂದಿದೆ ಅಂತ ಪ್ರತಿಕ್ರಿಯೆ ನೀಡಿದ್ದಾಳೆ. ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು 615 ಅಪ್ ಬರ್ತದೆ ಅಂತ ಒಳ್ಳೆ ಮಾಡಿದೆ ಅಂತ ಗೊತ್ತಿತ್ತು, ಆದರೆ 624 ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 1 ಮಾರ್ಕ್ ಅದು ಹೋಗಿದೆ ಅಂತ ಗೊತ್ತಿತ್ತು, ಆದರೆ ಸಹ ನನಗೆ ಫಸ್ಟ್ ರಿಯಾಕ್ಷನ್ ಆ್ಯಕ್ಚುಲಿ ಶಾಕ್ ಆಗಿತ್ತು. ಈಗ ಖುಷಿ ಆಗ್ತಾ ಉಂಟು. ಮತ್ತು ಎಲ್ಲ ನಮ್ಮ ಟೀಚರ್ಸಿಂದ TFI MHS ಟೀಚರ್ಸಿಂದ ಅವರಿಗೆ ಥ್ಯಾಂಕ್ಸ್ ಫಸ್ಟ್ ಹೇಳಬೇಕು. ಅವರು ಯಾವಾಗಲೂ ಪಿಲ್ಲರ್ಸ್ ಸ್ಟ್ರೆಂತ್ ಆಗಿದ್ದಾರೆ. ಹಾಗೆ ಎಲ್ಲ ಟೀಚರ್ಸ್ ಸಹ ಎಲ್ಲ ಸಬ್ಜೆಕ್ಟಲ್ಲಿ ಸಹ ಅವರು ಪ್ರೋತ್ಸಾಹ ನೀಡಿದ್ದಾರೆ. ಮತ್ತು 10th ಅಲ್ಲ ಮುಂಚೆಯಿಂದ ಸಹ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅವರಿಗೆ ಥ್ಯಾಂಕ್ಸ್. ಮತ್ತು ನಮ್ಮ ಮನೆಯವರಿಗೆ, ನಮ್ಮ ತಂದೆ ತಾಯಿ ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಮನೆಯಲ್ಲಿದ್ದವರು ಎಲ್ಲರೂ ಸಹ ಅವರಿಗೆ ಸಹ